ಜನತಾ ನ್ಯೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಜನತಾ ರಸಬುಗ್ಗೆ ಎಂಬ ಶೀರ್ಷಿಕೆಯಡಿಯಲ್ಲಿ ಮುದ್ದು ಕೃಷ್ಣ ಸ್ಪರ್ಧೆಯು ಜನತಾ ಸಂಸ್ಥೆ ಕಿರಿಮಂಜೇಶ್ವರದಲ್ಲಿ ಸಂಭ್ರಮದಲ್ಲಿ ನಡೆಯಿತು. ಕನ್ನಡ ಸರಿಗಮಪ ಖ್ಯಾತಿಯ ಬಾಲಗಾಯಕಿ ದಿಯಾ ಹೆಗ್ಡೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ನಮ್ಮಂತಹ ಮಕ್ಕಳಿಗೆ ಬಾಲ್ಯದ ಹಂತದಲ್ಲಿಯೇ ವೇದಿಕೆಗಳು, ಯಥೇಚ್ಛ ಅವಕಾಶಗಳು ದೊರೆಯಬೇಕು. ನಮ್ಮಲ್ಲಿರುವ ಪ್ರತಿಭೆಯನ್ನು ಗುರುತಿಸಿಕೊಳ್ಳಲು, ನಮ್ಮ ಸಾಧನೆಯ ಹಾದಿಯನ್ನು ಕಂಡುಕೊಳ್ಳಲು ಇಂತಹ ವೇದಿಕೆಗಳು ಬಹು ಸಹಕಾರಿಯಾಗುತ್ತವೆ. ಇವು ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತವೆ ಎಂದರು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಜನತಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಇಲ್ಲಿ ಇಷ್ಟೊಂದು ಅದ್ಧೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ದಾರೆ. ಇದರ ಪ್ರಯುಕ್ತವಾಗಿ ಮುದ್ದು ಕೃಷ್ಣ ಸ್ಪರ್ಧೆಯನ್ನು ಕೂಡ ಇಟ್ಟಿದ್ದಾರೆ. ರಸಬುಗ್ಗೆ ಕಾರ್ಯಕ್ರಮ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ಆ್ಯಕ್ಚುಲಿ ಎಲ್ಲ ಮಕ್ಕಳು ಎಷ್ಟು ಮುದ್ದಾಗಿ ನಿಜವಾಗ್ಲೂ ಕೃಷ್ಣ ಪರಮಾತ್ಮಂದೇ ದರ್ಶನ ಪಡೆದಂಗೆ ಆಗ್ತಾ ಇದೆ. ಎಲ್ಲರೂ ಅದ್ಭುತವಾಗಿ ಇಷ್ಟು ಉತ್ಸಾಹದಿಂದ ರೆಡಿಯಾಗಿ ಬಂದಿದ್ದೀರಾ. ಅದರಲ್ಲೂ ಮಕ್ಕಳದಕ್ಕಿಂತ ಡಬಲ್ ಉತ್ಸಾಹ ಅವರ ಪೇರೆಂಟ್ಸಲ್ಲಿ, ಪೋಷಕರಲ್ಲಿದೆ. ಎಲ್ಲ ಫುಲ್ ರೆಡಿ ಮಾಡಿಸ್ಕೊಂಡು ಎಲ್ಲರೂ ಉತ್ಸಾಹದಿಂದ ಇವತ್ತಿಲ್ಲಿ ಬಂದಿದ್ದೀರಾ. ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಉತ್ಸಾಹಕ್ಕೆ, ನಿಮ್ಮ ಇನ್ವಾಲ್ವ್ಮೆಂಟ್ಗೆ ಒಂದು ಜೋರ ಚಪ್ಪಾಳೆ ಬರಲಿ ಅಪ್ಪ. ಸೂಪರ್. ಮತ್ತು ಯಾವಾಗಲೂ ನಾವು ಚಿಕ್ಕ ವಯಸ್ಸಲ್ಲಾಗಿರ್ಬೋದು, ನಮಗೆ ಒಂದು ವೇದಿಕೆ ಅಂತ, ಈ ಥರ ವೇದಿಕೆಗಳು ನಮಗೆ ಮುಂದೆ ನಮ್ಮ ಜೀವನದಲ್ಲಿ ನಮಗೆ ಆತ್ಮವಿಶ್ವಾಸವನ್ನು ಕೊಡುತ್ತೆ, ಧೈರ್ಯವನ್ನು ಕೊಡುತ್ತೆ. ಮುಂದೆ ಯಾವಾಗಲೂ ಒಂದು ಭವಿಷ್ಯದಲ್ಲಿ ನಮಗೆ ಇದು ಸಹಕಾರಿಯಾಗುತ್ತೆ. ಯಾವುದೋ ಒಂದು ವೇದಿಕೆಯನ್ನು ಹತ್ತುವಾಗ ಈ ವೇದಿಕೆಯಿಂದ ನಮಗೆ ಆತ್ಮವಿಶ್ವಾಸ ಸಿಗುತ್ತೆ. ಅಂಥ ವೇದಿಕೆಯನ್ನು ಕಲ್ಪಿಸ್ಕೊಡೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಹಾಗೆ ನಿಮಗೆ ಇವತ್ತು ಜನತಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಇಷ್ಟು ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದೀರಾ. ನಾನು ಬಂದ ತಕ್ಷಣ ಕೇಳಿದೆ, ಜನತಾ ಏನು ಸಂಸ್ಥೆ ಇದೆ ಇಲ್ಲಿ ಶಿಕ್ಷಣ ಅಂದರೆ ಅಕಾಡೆಮಿಕ್ಸ್ ಜೊತೆಗೆ ಬೇರೆ ಅಂದರೆ ಸಾಂಸ್ಕೃತಿಕ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಿಗೆ, ಕ್ರೀಡೆಗೆ, ಎಲ್ಲದಕ್ಕೂ ಕೂಡ ಮಹತ್ವವನ್ನು ಕೊಟ್ಟು ಅದನ್ನು ಕೂಡ ಕಲಿಸ್ತಾ ಇದ್ದಾರೆ ಅಂತ. ಸಂಸ್ಕೃತಿ, ಕಲೆ, ಹಾಗೆ ಯಕ್ಷಗಾನ, ಭರತನಾಟ್ಯ ಎಲ್ಲವನ್ನು ಕೂಡ ಇಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ ಅಂತ ಕೇಳಿದೆ. ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ಇವರು ಅವೆಲ್ಲವನ್ನು ಕಲಿಸ್ಕೊಟ್ಟು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಒಟ್ಟಾರೆ ಇವರ ಉದ್ದೇಶ ಮಕ್ಕಳನ್ನು ಆಲ್ರೌಂಡ್ ಡೆವಲಪ್ಮೆಂಟ್ ಮಾಡೋದು ಅಂತ. ತುಂಬ ಖುಷಿ ಆಗ್ತಾ ಇದೆ. ಸೊ ಗಣೇಶ್ ಸರ್ ಅವರ ಒಂದು ನೇತೃತ್ವದಲ್ಲಿ ಈ ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ. ಸೊ ಒಂದು ಜೋರ ಚಪ್ಪಾಳೆ ಗಣೇಶ್ ಸರ್ ಅವ್ರಿಗೆ ಮತ್ತು ಈ ಸಂಸ್ಥೆಗಾಗಿ ಬರಲೇಬೇಕು. ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಜನತಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಗಣೇಶ್ ಮೊಗವೀರ ಅವರು ಮಾತನಾಡಿ, ನಮ್ಮ ಪರಂಪರೆಯ ಉದಾತ್ತ ಅಂಶಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸಲು ವಿವಿಧ ರೀತಿಯಲ್ಲಿ ಪ್ರಯತ್ನಶೀಲರಾಗಿದ್ದೇವೆ. ವಿದ್ಯಾರ್ಥಿಗಳ ಸರ್ವತೋಮುಖ ಪ್ರಗತಿಯೇ ನಮ್ಮ ಗುರಿಯಾಗಿದೆ. ಈ ನಾಡಿನ ಕಲೆ, ಸಾಹಿತ್ಯ, ಸಂಸ್ಕೃತಿಯ ವೈಭವವನ್ನು ಇಂದಿನ ಮುದ್ದು ಕೃಷ್ಣ ಸ್ಪರ್ಧೆಯ ಮೂಲಕ ಯುವ ಪೀಳಿಗೆಯ ಮುಂದೆ ಅನಾವರಣಗೊಳಿಸಿದ್ದೇವೆ ಎಂದು ಹೇಳಿದರು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ನಮ್ಮ ಶಾಲೆಯಲ್ಲಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಜನತಾ ರಸಬುಗ್ಗೆ ಎನ್ನುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ ವರ್ಷವೂ ಕೂಡ ಇದೇ ರೀತಿಯ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ, ಈ ಶಾಲೆಯಲ್ಲಿ ನಾವು ಹಮ್ಮಿಕೊಂಡು ಯಶಸ್ವಿಯಾಗಿ ಮುಗಿಸ್ಕೊಟ್ಟಿದ್ದೆವು. ಕಳೆದ ವರ್ಷ ಸರಿಸುಮಾರು
200ಕ್ಕೂ ಅಧಿಕ ಪುಟಾಣಿ ಮಕ್ಕಳು ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಜಯಶಾಲಿಯಾಗಿ ಈ ಸಂಸ್ಥೆಯಿಂದ ಒಂದು ಉತ್ತಮ ಪದಕ, ಪ್ರಮಾಣಪತ್ರ ಹಾಗೆ ಒಂದು ಒಳ್ಳೆಯ ಅನುಭವವನ್ನು ಹಂಚ್ಕೊಂಡು ಹೋಗಿದ್ದಾರೆ. ಹಾಗೆ ಈ ವರ್ಷವೂ ಕೂಡ ನಮ್ಮ ಈ ಭಾಗದ, ಅದರಲ್ಲೂ ಮುಖ್ಯವಾಗಿ ಕುಂದಾಪುರ ಹಾಗೂ ಬೈಂದೂರು ತಾಲೂಕಿನ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಡಬೇಕು. ಅವಕಾಶ ಹೇಗಿರಬೇಕಂತೇಳಿದರೆ, ಹೆಚ್ಚಿನ ಮುದ್ದು ಮಕ್ಕಳಿಗೆ ಪ್ರಶಸ್ತಿಗಳನ್ನು ಹಂಚಬೇಕಂತ ಹೇಳ್ಕೊಂಡು 2 ವಿಭಾಗಗಳಲ್ಲಿ, ಅದು ಜೂನಿಯರ್ ಮತ್ತು ಸೀನಿಯರ್ ವಿಭಾಗಗಳಲ್ಲಿ 4 ಪ್ರಶಸ್ತಿಗಳನ್ನು ಹಾಗೆ ಕ್ಯಾಶ್ ಪ್ರೈಸನ್ನು ಇಟ್ಟಿದ್ದೇವೆ. ಹಾಗೆ ಬಂದವರು ಹತಾಶರಾಗಬಾರ್ದು. ಯಾಕಂತೇಳಿದರೆ ಸೋಲು ಗೆಲುವು ಅನ್ನುವಂಥದ್ದು ಯಾವುದೇ ಒಂದು ಕ್ರೀಡೆ, ಸಾಂಸ್ಕೃತಿಕ ಆಗಿರಲಿ ಅಥವಾ ಶೈಕ್ಷಣಿಕವಾಗಿರಲಿ, ಅದು ಅವಿಭಾಜ್ಯ ಅಂಗವಾಗಿರ್ತದೆ. 25 ಸಮಾಧಾನಕರ ಬಹುಮಾನಗಳು, ಹಾಗೆ ಬಂದವರಿಗೆ ಒಂದು ಲಕ್ಕಿ ಕೂಪನನ್ನು ಕೊಟ್ಟು ನಿಮ್ಮನ್ನು ಹುರಿದುಂಬಿಸುವ ಒಂದು ಕೆಲಸವನ್ನು ಈ ಒಂದು ಸಂಸ್ಥೆಯಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೇವೆ. ಪ್ರೀತಿಯ ಪೋಷಕರೇ, ಒಂದು ನೆನಪಿಟ್ಕೊಳ್ಳಿ, ನೀವೆಲ್ಲರೂ ತುಂಬ ಒಂದು ಸಂತೋಷದಿಂದ, ಉತ್ಸುಕತೆಯಿಂದ ಇವತ್ತು ನಿಮ್ಮ ಮಕ್ಕಳನ್ನು, ಪುಟಾಣಿ ಮಕ್ಕಳನ್ನು ತಯಾರಿ ಮಾಡ್ಕೊಂಡು ಬಂದಿದ್ದೀರಿ, ಸ್ಪರ್ಧೆಗಿಳಿಸ್ತಾ ಇದ್ದೀರಿ. ಜಯಶಾಲಿ ಆಗುವಂಥದ್ದು ಜೂನಿಯರ್ ವಿಭಾಗದಲ್ಲಿ 4 ಜನ, ಸೀನಿಯರ್ ವಿಭಾಗದಲ್ಲಿ 4 ಜನ. ಒಂದು ವೇಳೆ ನಿಮ್ಮ ಮಗು ಜಯಶಾಲಿ ಆಗಿಲ್ಲ ಅಂತ ಹೇಳಿದರೆ ಬೇಸರ ಪಟ್ಕೊಳ್ಬೇಡಿ. ಯಾಕಂತೇಳಿದರೆ ನಮ್ಮ ದಿಯಾ ಹೆಗ್ಡೆಯವರನ್ನು ನೋಡಿ, ಬಹಳ ಪ್ರತಿಭೆ. ಯಾಕಂದರೆ ಅವ್ರ ಹತ್ರ ನೀವು ಹೋಗಿ ಕೂತಾಗ ಹೇಳ್ತಾರೆ ಅದೆಷ್ಟು ವೇದಿಕೆಯನ್ನು ಆ ಮಗು ಹತ್ತಿರ್ಬೋದು. ಯಾಕಂದರೆ ಆ ಇನಿಷಿಯಲ್ ಡೇಸ್ ಹೇಗಿರ್ತವೆ ಅಂತೇಳಿದರೆ, ನೀವು ಗೆಲ್ಲದೆ ಇದ್ದಿರ್ಬೋದು, ಸತತ ಪ್ರಯತ್ನ ಪಡಿ. ಯಾಕಂದರೆ ಕಳೆದ ವರ್ಷ ನಿಮ್ಮ ಮಗು ವಿನ್ ಆಗದೆ ಇದ್ದಿರ್ಬೋದು. ಇವತ್ತೊಬ್ಬರು ನಮ್ಮ ಹತ್ತಿರದವ್ರು ಬರ್ತಾರೆ, ಸರ್ ನಾನು ಕಳೆದ ವರ್ಷ ಬಂದಿದ್ದೆ, ಆಗಲಿಲ್ಲ ಸರ್, ಈ ವರ್ಷ ನಾನು 1 ವಾರ ತಯಾರಿ ಮಾಡಿ ಕರ್ಕೊಂಡು ಬಂದಿದ್ದೇನೆ. ಆ ಉತ್ಸುಕತೆ ನಿಮ್ಮಲ್ಲಿರಬೇಕು. ಯಾಕಂತೇಳಿದರೆ ಅಂಥ ಉತ್ಸುಕತೆಯಿಂದ ಬಂದವರು ನೀವಾಗಿದ್ದೀರಿ. ಒಂದು ವೇಳೆ ನಿಮಗೆ ಪ್ರಶಸ್ತಿ ಸಿಕ್ಕಿಲ್ಲ ಅಂತೇಳಿದರೆ ಬೇಸರದಿಂದ ಹೋಗಬೇಡಿ. ಪ್ರತಿಯೊಬ್ಬರಿಗೂ ಪದಕ, ಪ್ರಮಾಣ ಪತ್ರವನ್ನು ಕೊಟ್ಟು ನಾವು ಕಳಿಸ್ತಾ ಇದ್ದೇವೆ. ಅದರೊಟ್ಟಿಗೆ ನಿಮ್ಮ ಮಕ್ಕಳ ಭಾವಚಿತ್ರವನ್ನು ರೆಡಿ ಮಾಡಿ ಮುಂದಿನ ದಿನಗಳಿಗೆ ಕೊಡುವಂಥ ವ್ಯವಸ್ಥೆನೇ ಸಂಸ್ಥೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಸಂಭ್ರಮದ ವೇದಿಕೆಯಲ್ಲಿ ನಡೆದ 1 ರಿಂದ 3 ವರ್ಷದೊಳಗಣ ಕಿರಿಯ ವಿಭಾಗದ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಆಕೃತಿಯೇ ಪೂಜಾರಿ ಪ್ರಥಮ ಬಹುಮಾನದೊಂದಿಗೆ 15,999 ರೂಪಾಯಿಗಳ ನಗದು ಮತ್ತು ಪ್ರಶಸ್ತಿ ಪತ್ರ, ಫಲಕ, ಶಿವಕಾರ್ತಿಕೇಯ ಬಿ ದ್ವಿತೀಯ ಬಹುಮಾನದೊಂದಿಗೆ 13,999 ರೂಪಾಯಿಗಳ ನಗದು ಮತ್ತು ಪ್ರಶಸ್ತಿ ಪತ್ರ, ಫಲಕ, ಜಯಶ್ರೀ ಜಗದೀಶ್ ಕಾರ್ವಿ ತೃತೀಯ ಬಹುಮಾನದೊಂದಿಗೆ 12,999 ರೂಪಾಯಿ ನಗದು ಮತ್ತು ಪ್ರಶಸ್ತಿ ಪತ್ರ, ಫಲಕ ಹಾಗೂ ದಿವ್ಯಾಂಶ ಬಿ ಮೊಖವೀರ ಚತುರ್ಥ ಬಹುಮಾನದೊಂದಿಗೆ 11,999 ರೂಪಾಯಿಗಳ ನಗದು ಮತ್ತು ಪ್ರಶಸ್ತಿ ಪತ್ರ, ಫಲಕ ಹಾಗೂ 13 ಪುಟಾಣಿಗಳು ಸಮಾಧಾನಕರ ಬಹುಮಾನಗಳನ್ನು ಪಡೆದುಕೊಂಡರು. 3 ರಿಂದ 6 ವರ್ಷದೊಳಗಣ ಹಿರಿಯರ ವಿಭಾಗದಲ್ಲಿ ವೈ ಆರಾಧ್ಯ ಭಟ್ ಪ್ರಥಮ ಬಹುಮಾನದೊಂದಿಗೆ 15,999 ರೂಪಾಯಿ ನಗದು ಮತ್ತು ಪ್ರಶಸ್ತಿ ಪತ್ರ ಹಾಗೂ ಫಲಕ, ಅಗಮ್ಯ ಶೆಟ್ಟಿ ದ್ವಿತೀಯ ಬಹುಮಾನದೊಂದಿಗೆ 13,999 ರೂಪಾಯಿ ನಗದು, ಪ್ರಶಸ್ತಿ ಪತ್ರ ಮತ್ತು ಫಲಕ, ದೃಶಿಕಾ ಎಸ್ ಪೂಜಾರಿ ತೃತೀಯ ಬಹುಮಾನದೊಂದಿಗೆ 12,999 ರೂಪಾಯಿ ನಗದು ಮತ್ತು ಪ್ರಶಸ್ತಿ ಪತ್ರ ಹಾಗೂ ಫಲಕ, ಜಿಯಾಂಶಿ ಜಿ ಕೋಟ್ಯನ್ ಚತುರ್ಥ ಬಹುಮಾನದೊಂದಿಗೆ 11,999 ರೂಪಾಯಿ ನಗದು ಮತ್ತು ಪ್ರಶಸ್ತಿ ಪತ್ರ ಹಾಗೂ ಫಲಕ ಮತ್ತು 12 ಪುಟಾಣಿಗಳು ಸಮಾಧಾನಕರ ಬಹುಮಾನವನ್ನು ಪಡೆದುಕೊಂಡರು. ಈ ಸಮಾರಂಭದಲ್ಲಿ ಜನತಾ ಪದವಿ ಪೂರ್ವ ಕಾಲೇಜಿನ ಉಪಪ್ರಾಂಶುಪಾಲರಾದ ರಮೇಶ್ ಪೂಜಾರಿ, ಉಪನ್ಯಾಸಕರಾದ ಉದಯ ನಾಯ್ಕ್, ಜನತಾ ನ್ಯೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಮುಖ್ಯ ಶಿಕ್ಷಕಿ ದೀಪಿಕಾಚಾರ್ಯ, ಬೋಧಕೇತರ ವೃಂದದವರು ಮತ್ತು ಪೋಷಕರು ಉಪಸ್ಥಿತರಿದ್ದರು. ಸಹಶಿಕ್ಷಕಿ ಅನ್ನಪೂರ್ಣ ವಂದಿಸಿ, ಸಹಶಿಕ್ಷಕರಾದ ಸುಬ್ರಹ್ಮಣ್ಯ ಮರಾಠಿ ಮತ್ತು ಮಹದೇವ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.